ಬಿಜೆಪಿ ಸರ್ಕಾರ ಇದ್ದಾಗ ಒಂದು ವಾರದಲ್ಲಿ 200ಕ್ಕೂ ಅಧಿಕ ಪರವಾನಗಿ ನೀಡಿ ಸಮಸ್ಯೆ ಬಗೆಹರಿಸಿತ್ತು. ಆದರೆ ಕಾಂಗ್ರೆಸ್ಗೆ ತಿಂಗಳು ಕಳೆದರೂ ಸಾಧ್ಯ ಆಗುತ್ತಿಲ್ಲ. ಮರಳು ಕೆಂಪು ಕಲ್ಲಿಗೆ ದುಬಾರಿ ತೆರಿಗೆ ಹಾಕಿ ಜನರು ಮನೆ ಕಟ್ಟಲು ಸಾಧ್ಯ ಆಗುತ್ತಿಲ್ಲ. ಸೋತ ರಾಜಕೀಯ ಪುಡಾರಿಗಳು ಕೇವಲ ಹಣ ಮಾಡುವಲ್ಲಿ ಇಂತಹ ಕೆಲಸ ಮಾಡುತ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ರಿಮೋಟ್ ಮೂಲಕ ಬೆಂಗಳೂರಿನಲ್ಲಿ ಆಡಳಿತ ನಡೆಸುತ್ತಿದ್ದಾರೆ. ಇದೇ ರೀತಿ ಆಡಳಿತ ಮುಂದುವರಿಸಿದರೆ ಜಿಲ್ಲೆಗೆ ಕಾಲಿಡಲು ಬಿಡುವುದಿಲ್ಲ ಎಂದು ಶಾಸಕ ಭರತ್ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಜನ ವಿರೋಧಿ ನಡೆಯಿಂದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗದಂತಾಗಿದೆ ಎಂದು ಆರೋಪಿಸಿ ಕಾವೂರಿನಲ್ಲಿ ಮಂಗಳೂರು ಬಿಜೆಪಿ ಉತ್ತರ ಮಂಡಲ ಆಯೋಜಿಸಿದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಮೋನಪ್ಪ ಭಂಡಾರಿ ಸರ್ಕಾರದ ನೀತಿ ವಿರುದ್ಧ ಕಿಡಿಕಾರಿದರು. ಜಿಲ್ಲಾ ಉಪಾಧ್ಯಕ್ಷ ತಿಲಕ್ ರಾಜ್ ಕೃಷ್ಣಾಪುರ, ಬಿಜೆಪಿ ಪ್ರಮುಖರಾದ ರಾಜೇಶ್ ಕೊಟ್ಟಾರಿ, ಜನಾರ್ದನ ಗೌಡ, ಪೂಜಾ ಪೈ, ಶಾಮ್ವಾಜ್ ಹುಸೇನ್, ರಣದೀಪ್ ಕಾಂಚನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಇವತ್ತು ಒಂದು ಲೋಡು ಹೀಗೆ 18,000ದಿಂದ 22,000ವರೆಗೆ ಜನ ಕೊಟ್ಟು ತಗೊಳ್ಳುವಂತ ಇವತ್ತು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇನ್ನೊಮ್ಮೆ ಇದೇ ಪರಿಸ್ಥಿತಿ ಬಂದಿತ್ತು. ಆಗ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಂಪಿ ಆಗಿದ್ರು. ಇದೇ ರೀತಿಯ ಸಮಸ್ಯೆ ಬಂದಂತ ಸಮಯದಲ್ಲಿ ಎಲ್ಲಾ ಅಧಿಕಾರಿಗಳನ್ನು ಕರೆದು ಒಂದು ದಿನದೊಳಗೆ ಒಂದು ವಾರದೊಳಗೆ 200 ಚಿಲ್ಡ್ರೆ ಲೀಸ್ ಅನ್ನ ನಾವು ಮಾಡಿಕೊಟ್ಟದ್ದು ನಮಗೆ ನೆನಪಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮನಸ್ಸಿದ್ರೆ ಈಗ ಸಹ ಮಾಡುವಂತ ಅವಕಾಶ ಅವರಿಗಿದೆ. ಹತ್ತಿರದ ಕೇರಳದಲ್ಲಿ 39 ರೂಪಾಯಿ ನೀವು ರಾಯಲ್ಟಿ ಕೊಟ್ರೆ ನಮಗೆ ಇಲ್ಲಿ 290 ರೂಪಾಯಿಯನ್ನ ಇವರು ರಾಯಲ್ಟಿ ಕಟ್ಸ್ಕೊಳ್ತಾ ಇದ್ದಾರೆ. ಲೀಗಲ್ ಆಗಿ ಮಾಡಿ ನಮಗೆ ಸ್ವಲ್ಪ ಸಮಥಿಂಗ್ ಅನ್ನ ಕೊಡಿ, ನಿಮ್ ಸಮಥಿಂಗ್ ಅನ್ನ ನಾವು ತೆಗೆದುಕೊಳ್ತೇವೆ, ಇಲ್ಲಿಗಲ್ ಆಗಿ ನೀವು ನಡೆಸಿ ಅನ್ನುವಂತ ಮಾತು ಒಂದು ಕಡೆ ಆದ್ರೆ, ಹೊಸ ಅಧಿಕಾರಿಗಳು ಏನ್ ತಪ್ಪನ್ನ ಮಾಡ್ತಾ ಇಲ್ಲ. ಹೊಸ ಪೊಲೀಸ್ ಅಧಿಕಾರಿಗಳು ಕಾನೂನು ಮೂಲಕ ಕ್ರಮ ಕೈಗೊಳ್ತಾರೆ ಅನ್ನುವಂತ ಮಾತನ್ನ ಮುಂದಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಿಸ್ನೆಸ್ ಮಾಡುವಂತ ಕೆಂಪು ಕಲ್ಲಿನ ಕೆಲಸ ಮಾಡುವಂತವರಿಗೆ ನೀವು ಲೀಸ್ ಮಾಡಿ ಕೊಡಿ, ನೀವು ರಾಯಲ್ಟಿಯನ್ನ ಕಮ್ಮಿ ಮಾಡಿ ಕೊಡಿ. ನಮ್ ಸಮಸ್ಯೆ ಅಲ್ಲಿಗೆ ನಿಂತು ಹೋಗ್ತದೆ. ಲೈಸೆನ್ಸ್ ಮಾಡ್ಲಿಕ್ಕೆ ನಾವು ಸಹ ರೆಡಿದ್ದೇವೆ. ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಇನ್ನು 20 ದಿನದಲ್ಲಿ ನಮಗೆ ಲೀಸ್ ಸಿಗ್ತಾ ಇತ್ತು. ಈಗ 2 ವರ್ಷ ಆಗಿದೆ, ಇವ್ರು ಲೀಸ್ ಅನ್ನ ಕೊಡ್ತಾ ಇಲ್ಲ. ಯಾರಿಗ್ ಸಹ ಯಾಕೆ ಕೊಡ್ತಾ ಇಲ್ಲ? ಸ್ಥಳೀಯವಾಗಿ ಇರುವಂತ ಕಾಂಗ್ರೆಸ್ನ ಪುಡಾರಿಗಳು ಯಾರೆಲ್ಲ ಕೆಂಪು ಕಲ್ಲಿನ ಬಿಸ್ನೆಸ್ ಮಾಡ್ತಾರೆ, ಯಾರು ಸ್ಯಾಂಡಿನ ಮೈನಿಂಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೂಲಕ ಹೇಳ್ತಾರೆ, ಈಗ ಮಲ್ಪರ ಇತ್ತಲ್ಲ ಹೆಂಗ್ ಬಂದು ತಿಕ್ಕರೆ ಬನ್ಲೆ ಅಂತ